ಇತ್ತೀಚಿನ ದಿನಮಾನಗಳಲ್ಲಿ ಹಿಂದೂ ಸಂಸ್ಕೃತಿಯ ಮೇಲೆ, ಹಿಂದೂ ದೇವಾಲಯದ ಮೇಲೆ, ಹಿಂದೂ ಸಂಸ್ಕೃತಿಯನ್ನು ಅನುಸರಿಸಿ ಬಾಳಿ ಬದುಕುವಂಥವರ ಮೇಲೆ ಕೆಲವು ಸಂದರ್ಭದಲ್ಲಿ ದೌರ್ಜನ್ಯಗಳು ಮತ್ತು ಅಲ್ಲಲ್ಲಿ ಸಂಘರ್ಷಗಳು ನಡೆದಿರುವಂಥದ್ದು ನೋವಿನ ಸಂಗತಿ. ಕೆಲವರು ಇದರ ಹಿನ್ನೆಲೆಯಲ್ಲಿ ಹಿಂದೂಗಳನ್ನು ಮತಾಂತರಗೊಳಿಸುವಂಥ ಮತ್ತು ಅವರಿಗೆ ತಮ್ಮದೇ ಆದಂಥ ಆಶಾ ಆಮಿಷಗಳನ್ನು ತೋರಿಸಿ ಈ ಸಂಸ್ಕೃತಿಯಿಂದ, ಈ ಪರಂಪರೆಯಿಂದ ಹಿಂದೆ ಸರಿಯುವಂತೆ ಮಾಡಲಿಕ್ಕೆ ಕೆಲವು ವಿದೇಶಿ ಮಷಿನರಿಗಳು ಪ್ರಯತ್ನ ಮಾಡ್ತಾ ಇರುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲದೇ ಇರುವಂಥ ವಿಚಾರ ಇಲ್ಲ. ಆದರೆ ಇದರ ಹಿಂದೆ ಒಂದು ಬಲವಾದಂಥ ರಾಜಕೀಯ ಶಕ್ತಿ ಇದ್ದಾಗ ಮಾತ್ರ ಇಂತೆಲ್ಲ ಮಾಡಲಿಕ್ಕೆ ಸಾಧ್ಯ. ಇವತ್ತು ಬಡ ಜನಾಂಗ ಕೇವಲ ಒಂದು ಜಾತಿ ಜನಾಂಗದಲ್ಲಿಲ್ಲ, ಎಲ್ಲ ಜಾತಿ ಜನಾಂಗಗಳಲ್ಲಿ ಕಡುಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ. ಅಂಥವರನ್ನು ಜಾತಿ ಮತ ಪಂಥಗಳನ್ನದೇ ಆರ್ಥಿಕ ಅಳತೆಗೋಲನ್ನು ಅನುಸರಿಸಿ ಅವರೆಲ್ಲರನ್ನ ಮೇಲ್ಮಟ್ಟಕ್ಕೆ ಒಯ್ಯುವಂಥ ಪ್ರಯತ್ನವನ್ನು ನಮ್ಮನ್ನಾಳುವಂಥ ರಾಜಕಾರಣಿಗಳು ಮಾಡಬೇಕೇ ಹೊರತು ಜಾತಿ ಆಧರಿಸಿ ಮೀಸಲಾತಿಯನ್ನು ಕೊಡುವುದರಿಂದ ಮುಂದುವರೆದಂಥ ಮತ್ತು ಕಡುಬಡವರಿಗೆ ಇದರಿಂದ ಬಹಳಷ್ಟು ಅನ್ಯಾಯವಾಗ್ತಾ ಇದೆ. ಅವರು ತಮ್ಮ ಕಷ್ಟದಿಂದ ಪಾರಾಗಿ ಮುಂದೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಪಕ್ಷಗಳ ರಾಜಕೀಯ ಧುರೀಣರು ಇದನ್ನು ಯೋಚಿಸುವಂಥ ಅಗತ್ಯ ಇದೆ. ಕೇವಲ ಜಾತಿಗಳನ್ನು ಓಲೈಸುವಂಥ ಕೆಲಸ ಆಗಬಾರ್ದು. ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ, ಆದರ್ಶ ಪರಂಪರೆ ಮತ್ತು ವಿಚಾರಧಾರೆಗಳನ್ನು ಎಲ್ಲರಿಗೂ ಸಮನ್ವಯವಾಗಿ ಹಂಚುವಂಥ ಕೆಲಸ ನಡೆಯಬೇಕಾಗಿದೆ. ಮನವರಿಕೆಯನ್ನು ಮಾಡಿಕೊಡುವಂಥ ಕೆಲಸ ಆಗಬೇಕಾಗಿದೆ. ಒಂದು ಧರ್ಮದವರು ಇನ್ನೊಂದು ಧರ್ಮದವರ ಮೇಲೆ ದಬ್ಬಾಳಿಕೆ, ಸಂಘರ್ಷ ಮಾಡುವಂಥದ್ದು ಕೂಡ ಒಳ್ಳೆಯದಾದಂಥ ಬೆಳವಣಿಗೆ ಅಲ್ಲ. ಇದನ್ನು ನಾವು ತುಂಡವಾಗಿ ಖಂಡಿಸ್ತೇವೆ ಮತ್ತು ಸರ್ಕಾರ ಅದಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡು ಹಿಂದೂ ಸಂಸ್ಕೃತಿಯನ್ನು ಉಳಿಸುವಂಥ, ಬೆಳೆಸುವಂಥ ಜನರಿಗೆ ಒಂದು ಸಹಕಾರ, ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಹಿಂದೂಗಳಿಗೆ ಗೋವಾ ಜಾತಿಗಳನ್ನು ಓಲೈಸುವಂಥ ಕೆಲಸ ಆಗಬಾರ್ದು. ಭಾರತೀಯ